ಕವಿ ನಿವೃತ್ತ ಪತ್ರಕರ್ತ ಯಶವಂತ ಬೋಳೂರ್ ಅವರ ಸ್ವಪರಿಚಯದ ಕೃತಿಯೊಂದನ್ನು ರಚಿಸಿದ್ದು ಅದರ ಬಿಡುಗಡೆ ಸಮಾರಂಭವು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೃತಿ ಬಿಡುಗಡೆಯನ್ನಾಗೊಳಿಸಲಾಯಿತು. ಯಶವಂತ ಬೋಳೂರು ಅವರ ಮೊಗವೀರ ಹೆಲ್ಪ್ಲೈನ್ ಸಂಘಟನೆಯ ಸದಸ್ಯರಾಗಿದ್ದು ಅವರ ಕೃತಿಯನ್ನು ಮಂಗಳೂರು ಆಕಾಶವಾಣಿಯ ನಿವೃತ್ತ ಅಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅವರು ಬಿಡುಗಡೆಗೊಳಿಸಿದರು. ಬಳಿಕ ಯಶವಂತ ಬೋಳೂರು ಅವರ ಕೃತಿಯ ಬಗ್ಗೆ ವಿವರಿಸಿದರು. ಇದು ಒಂದು ಪ್ರತಿಭಾ ಪರಿಚಯ ಅಂತ ಈ ಪುಸ್ತಕದ ಮುಖಪುಟದಲ್ಲಿ ಹೇಳಲಾಗಿದೆ. ತುಂಬಾ ಸುಂದರವಾಗಿ ಮುದ್ರಣಗೊಂಡಿರುವ ಈ ಪುಸ್ತಕ ಲೇಖನಗಳು ಮತ್ತು ಗಣ್ಯರ ಅಭಿಪ್ರಾಯಗಳು ಅಲ್ಲದೆ ಯಶವಂತ ಬೋಳೂರು ಅವರ ಜೀವನದ ಪ್ರಮುಖ ಘಟ್ಟಗಳ ಚಿತ್ರ ಸಂಪುಟವನ್ನು ಒಳಗೊಂಡಿದೆ. ತುಂಬ ಸುಂದರವಾಗಿ ವಿನ್ಯಾಸಗೊಂಡ, ತುಂಬ ಸುಂದರವಾಗಿ ಮುದ್ರಣಗೊಂಡ ಹಾಗೂ ಅತ್ಯಂತ ಆಕರ್ಷಕವಾದ ಮುಖಪುಟವನ್ನು ಒಳಗೊಂಡಿರುವ ಈ ಕೃತಿ ಎಲ್ಲ ಕನ್ನಡಿಗರ ಮನಸ್ಸನ್ನು ಗೆಲ್ಲುವುದರಲ್ಲಿ ಅನುಮಾನ ಇಲ್ಲ ಅಂತ ಹೇಳಿ ನಾವು ಭಾವಿಸ್ತೇವೆ. ಕೃತಿ ಚಿಕ್ಕದಾದರೂ ಕೂಡ ಯಶವಂತ ಬೋಳೂರು ಅವರ ಪೂರ್ಣ ಪರಿಚಯವನ್ನ ಈ ಪುಸ್ತಕ ಕೊಡುವುದರಲ್ಲಿ ಯಶಸ್ವಿಯಾಗಿದೆ. ಅವರ ವ್ಯಕ್ತಿತ್ವ ಅನ್ಯಾದೃಶವಾದದ್ದು. ಯಶವಂತ ಬೋಳೂರು ಅವರು ಈಗಾಗಲೇ ಶಿರೀಶ್ ಕುಮಾರ್ ಅವರು ಆರಂಭದಲ್ಲಿ ಹೇಳಿದ ಹಾಗೆ ತುಸು ಸಂಕೋಚ ಪ್ರವೃತ್ತಿಯವರಾದ ಕಾರಣ ಹೆಚ್ಚು ಪ್ರಚಾರಕ್ಕೆ ಬಂದವರಲ್ಲ, ಹೆಚ್ಚು ಮುನ್ನೆಲೆಗೆ ಬಂದವರಲ್ಲ. ಇದೇ ವೇಳೆ ಮಾತನಾಡಿದ ಹಿರಿಯ ಲೇಖಕ, ಸಾಮಾಜಿಕ ಕಾರ್ಯಕರ್ತ ರಾಮಚಂದ್ರರ್ ಬೈಕಂಪಾಡಿಯವರು ಮೊಗವೀರ ಹೆಲ್ಪ್ಲೈನ್ ಸಂಘಟನೆ ಕ್ರಿಯಾಶೀಲ ಸಂಘಟನೆಯಾಗಿದ್ದು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಿದೆ. ಈ ಸಂಘಟನೆಯ ಸದಸ್ಯರಾದ ಯಶವಂತ ಬೋಳೂರು ಅವರು ಕೃತಿಯನ್ನ ರಚಿಸಿದ್ದಾರೆ ಎಂದರು. ಯೋಗ್ಯವಾದಂತಹ ವ್ಯಾಸಂಗ ಕೊಟ್ಟಿದ್ದಾರೆ, ಉನ್ನತವಾದಂತಹ ವ್ಯವಸ್ಥೆಯಲ್ಲಿದ್ದು ಈಗ ಸಂತುಷ್ಟ ಕುಟುಂಬದಲ್ಲಿರುವ ಕಾರಣ ಮತ್ತೆ ಅವರು ಈ ಸಾಹಿತ್ಯದ ಕೃಷಿ ಮಾಡುವುದಕ್ಕೆ ಹೊರಟಿದ್ದಾರೆ. ಅವರು ನವಭಾರತ ಪತ್ರಿಕೆಯ ಮತ್ತು ಮುಂಗಾರು, ಹೊಸದಿಗಂತ ಅಲ್ಲದೆ ಹಲವಾರು ಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿ ದುಡಿದಿದ್ದಾರೆ. ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದಿದ್ದಾರೆ. ಹಲವಾರು ಕಥಾಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಗಳಿಸಿದ್ದಾರೆ. ರಂಗಭೂಮಿಯಲ್ಲಿ ಹಲವಾರು ನಾಟಕಗಳನ್ನು ಮಾಡಿದ್ದಾರೆ. ವಿಶ್ವಕುಮಾರ್ ಅವರಂತಹ ಹಿರಿಯ ನಾಟಕಕಾರರು ಅವರ ಮನೆಯ ಪಕ್ಕದವರು ಇವರು. ಅದಕ್ಕೆಲ್ಲ ಪ್ರಭಾವದಿಂದ ಅವರು ಬೆಳೆದು ಬಂದಿದ್ದಾರೆ. ಯಶವಂತ ಬೋಳೂರು ಅವರ ಕೃತಿಗಳ ಬಗ್ಗೆ ಕೃತಿ ತರಬೇಕು ಅಂತ ನಾವು ಮನೋಹರ ಪ್ರಸಾದ್, ಕಾಸರಗೋಡು ಚಿನ್ನ, ನಾದಾಮೋದರ ಶೆಟ್ಟಿ ನಾವೆಲ್ಲರೂ ಸೇರಿಕೊಂಡು ಒಂದು ಕೃತಿ ನಿರ್ಮಾಣ ಮಾಡಿ ಅವರು ಯಶವಂತ ಬೋಳೂರು, ನಾ ಕಂಡ ಯಶವಂತ ಬೋಳೂರು ಅನ್ನುವ ಒಂದು ಗ್ರಂಥ ರಚನೆ ಮಾಡಿ ಒಂದು ದಾಖಲೆಯನ್ನು ನೀಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕೃತಿ ನಿರ್ಮಾಣ ಆಗಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತ ಯಶವಂತ ಬೋಳೂರು, ಅನೂಪ್ ಕಾಂಚನ್, ಶಿರೀಶ್ ಕುಮಾರ್, ಮೊಗವೀರ ಹೆಲ್ಪ್ಲೈನ್ ಬಳಗದ ಸದಸ್ಯರು ಉಪಸ್ಥಿತರಿದ್ದರು.